ಪುರಸಭೆಯಲ್ಲಿ ಆಡಳಿತ ಪಕ್ಷ ತನ್ನ ಮಿತ್ರ ಪಕ್ಷದ ಸದಸ್ಯರ ಲಿಖಿತ ವಿರೋಧ ವಿಪಕ್ಷಗಳ ಸಹಮತದೊಂದಿಗೆ 2021-22ನೇ ಸಾಲಿನಿಂದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಪೌರಾಡಳಿತ ನಿರ್ದೇಶಕರ ಸುತ್ತೋಲೆಯಂತೆ ಆಸ್ತಿ ತೆರಿಗೆಯನ್ನು ಪರಿಷ್ಕರಿಸಿದ್ದು, ಅದರನ್ವಯ ಖಾಲಿ ಜಾಗಕ್ಕೆ ಶೇಕಡಾ 0.2, ವಾಣಿಜ್ಯಕ್ಕೆ ಶೇಕಡಾ 1 ಹಾಗೂ ವಾಸ್ತವ್ಯಕ್ಕೆ 0.6% ತೆರಿಗೆ ವಿಧಿಸಿ ಜಾರಿಗೆ ತರಲು ನಡೆದ ವಿಶೇಷ ಸಭೆಯಲ್ಲಿ ನಿರ್ಣಯಿಸಲಾಯಿತು. ನೀರಿನ ದರ ಪರಿಷ್ಕರಣೆಯನ್ನ ಸದ್ಯಕ್ಕೆ ತಡೆಹಿಡಿದಿದ್ದು, ಯಥಾಸ್ಥಿತಿಯಲ್ಲಿ ಮುಂದುವರಿಯಲು ಮಹತ್ವದ ನಿರ್ಣಯವನ್ನ ಇದೇ ವೇಳೆ ಸಭೆ ತೆಗೆದುಕೊಂಡಿತು. ಆಸ್ತಿ ತೆರಿಗೆಯ ಶುಲ್ಕವನ್ನ ವಿಧಿಸುವ ಕುರಿತಂತೆ ಮಾಹಿತಿಯನ್ನು ಕಂದಾಯ ನಿರೀಕ್ಷಕರು ಸಭೆಯ ಮುಂದಿಟ್ಟರು. ಆರಂಭಿಕ ಹಂತದಲ್ಲಿ ಈ ಸುತ್ತೋಲೆಯನ್ನು ಆಕ್ಷೇಪಿಸಿದ ಸದಸ್ಯ ಜನಾರ್ದನ ಚಂಟಿಮಾರ್, ಈ ಬಗ್ಗೆ ಜನರಿಗೆ ಮಾಹಿತಿ ನೀಡಲಾಗಿದೆಯೇ? ಸರ್ಕಾರ ಬೇಕಾದಾಗೆ ಸುತ್ತೋಲೆ ಹೊರಡಿಸುತ್ತದೆ. ನಮಗೆ ಸಾರ್ವಜನಿಕ ಹಿತಾಸಕ್ತಿ ಮುಖ್ಯವಾಗಿದ್ದು, ಜನರು ಸಕಾರಾತ್ಮಕವಾಗಿ ಸ್ಪಂದಿಸಿದರೆ ಮಾತ್ರ ಜಾರಿಗೆ ತರಲು ಸಾಧ್ಯವಾಗುತ್ತದೆ ಎಂದರು. ಸದಸ್ಯರಾದ ರಾಮಕೃಷ್ಣ ಆಳ್ವ, ಮೊಹಮ್ಮದ್ ನಂದರಬೆಟ್ಟು, ಗೋವಿಂದ ಪ್ರಭು ಅವರು ತೆರಿಗೆ ವಿಧಿಸುವ ವಿಚಾರದಲ್ಲಿರುವ ಗೊಂದಲದ ಬಗ್ಗೆ ಸಭೆಯ ಗಮನ ಸೆಳೆದರು. ಇದಕ್ಕೆ ಕಂದಾಯ ನಿರೀಕ್ಷಕರು ಉತ್ತರಿಸಿದರಲ್ಲದೆ, ಇದನ್ನು ಜಾರಿಗೆ ತರದಿದ್ದಲ್ಲಿ ಸ್ವಚ್ಛ ಭಾರತ್ 15ನೇ ಹಣಕಾಸು ಯೋಜನೆಯಡಿ ಅನ್ನದಾನವನ್ನ ಸ್ಥಗಿತಗೊಳಿಸುವ ಎಚ್ಚರಿಕೆಯನ್ನ ನೀಡಲಾಗಿದೆ ಎಂದರು. ಸಭೆಯಲ್ಲಿ ಉಪಾಧ್ಯಕ್ಷೆ ಜೆಸಿಂತಾ ಡಿಸೋಜಾ ವೇದಿಕೆಯಲ್ಲಿದ್ದರು. ಸದಸ್ಯರಾದ ಹರಿಪ್ರಸಾದ್, ವಿದ್ಯಾವತಿ ಶಶಿಕಲಾ, ಮೊನೀಶ್ ಆಲಿ, ಲುಕ್ಮಾನ್ ಮೊಹಮ್ಮದ್ ನಂದರಬೆಟ್ಟು ಮೊದಲಾದವರು ವಿವಿಧ ಚರ್ಚೆಯಲ್ಲಿ ಪಾಲ್ಗೊಂಡರು. ಇದಕ್ಕೂ ಮೊದಲು ವಿಕಲಚೇತನ ಫಲಾನುಭವಿಗಳಿಗೆ ಸಹಾಯಧನದ ಚೆಕ್ ವಿತರಿಸಲಾಯಿತು. ಎಮರ್ಜೆನ್ಸಿ